ವೆಲ್ಕಮ್ ಟು ಎವ್ರಿವನ್. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಶ್ರಾವಣ ಮಾಸ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಖುಷಿನೋ ಖುಷಿ, ಸಂತೋಷನೋ ಸಂತೋಷ, ತೇಲಾಡ್ತಿರ್ತಾರೆ ಸಂತೋಷದಲ್ಲಿ. ಬಂಧುಗಳೇ, ನಮ್ಮ ತವ್ರ ಮನೆಯಿಂದ ನಮ್ಮ ಅಪ್ಪ ಬರ್ತಾರೆ, ನಮ್ಮ ಅಣ್ಣ ಬರ್ತಾರೆ, ನಮ್ಮ ತಮ್ಮ ಬರ್ತಾರೆ ಅಂತ ಅವ್ರ ಖುಷಿ ಹೇಳಕ್ಕಾಗಲ್ಲ ಬಂಧುಗಳೇ. ಈ ಶ್ರಾವಣ ಮಾಸ ಸಡಗರನೇ ಹಾಗೇನೆ. ಈ ಮದುವೆಯಾದ ಹೆಣ್ಣು ಮಗಳಿಗೆ ಮನೆಗೆ ಏನೆಲ್ಲ ಒಯ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಮದುವೆ ಆಗದೆ ಫಿಕ್ಸ್ ಆಗಿರುತ್ತಲ್ವಾ, ಆ ಹುಡುಗಿಗೆ ಮನೆಗೆ ಆ ಹುಡುಗಿಗೆ ಏನು ಒಯ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಂಧುಗಳೇ, ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಮೇಡಮ್, ನಮ್ಮ ಮಗನ ಮದುವೆ ಫಿಕ್ಸ್ ಆಗಿದೆ, ಆ ಹುಡುಗಿಗೆ ನಾವು ಏನು ಉಡುಗೊರೆಯನ್ನು ಒಯ್ಬೇಕು, ಏನು ಸ್ವೀಟನ್ನು ಒಯ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಒಂದು ವಿಡಿಯೋನೇ ಮಾಡಿದ್ರಾತು, ಅದಕ್ಕೆ ಅಂದ್ಕೊಂಡು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಬಂಧುಗಳೇ. ನಾನು ಸವಿಸ್ತಾರವಾಗಿ ಆ ಹುಡುಗಿಗೆ ಏನನ್ನ ಉಡುಗೊರೆ ಒಯ್ಬೇಕು, ಯಾವ ಸ್ವೀಟನ್ನು ಒಯ್ಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ತೀನಿ, ಕೇಳಿ ಬಂಧುಗಳೇ. 5 ನಮೂನೆಯ ಸ್ವೀಟು: ಎಳ್ಳಿಂದು, ಶೇಂಗಾದು, ಅಕ್ಕಿದು, ಅಳ್ಳು ಪುಡಿದು ಮತ್ತು ಗೋಧಿದು. ಅಳ್ಳು ಪುಡಿದು ಅಂದರೆ ಪಾಪ್ಕಾರ್ನನ್ನು ಬಿಸಿ ಇರುವಾಗಲೇ ನಾವು ಜೋಳದಿಂದ ಪಾಪ್ಕಾರ್ನ್ ರೆಡಿ ಮಾಡ್ತೀವಲ್ವ, ಆ ಬಿಸಿ ಇರುವಾಗಲೇ ಅದನ್ನು ಬೀಸಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಅದರಿಂದ ಉಂಡೆಯನ್ನು ಮಾಡೋದು. ಈ ಉಂಡೆ ಮೇನ್ ಬಂಧುಗಳೇ. ಇದು ಪ್ರತಿಯೊಬ್ಬರು ಈ ಹಬ್ಬಕ್ಕೆ ಹೋಗಬೇಕಾದ್ರೆ ಆ ಹುಡುಗಿ ಮನೆಗೆ ಈ ಉಂಡೆಯನ್ನು ತಗೊಂಡು ಹೋಗಲೇಬೇಕು. ಆದರೆ ಸ್ವಲ್ಪ 5 ಒಯ್ಯಬೇಕು ಎಲ್ಲಾನು. ಆದರೆ ಪ್ರಮಾಣದಲ್ಲಿ ಸ್ವಲ್ಪ ಸೈಜ್ನಲ್ಲಿ ದೊಡ್ಡದಿರಬೇಕು. 1/4 kg ಒಂದು ಉಂಡೆಯನ್ನು ಕಟ್ಟಬೇಕು ಬಂಧುಗಳೇ. ಎಲ್ಲಾನು 5 ಕಾಲ 25 ಉಂಡೆ ಆಗುತ್ತೆ ಬಂಧುಗಳೇ. ಎಲ್ಲ ಸೇರಿ ಆ 25 ಉಂಡೆನ ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದೇ ಸೀರೆನ ತರ್ತಿದ್ರು. ಒಂದೇ ಸೀರೆ ನೀವು ಒಯ್ಯೋದಾದರೆ ಹಸಿರು ಸೀರೆ ಮೇನು ಬಂಧುಗಳೇ. ಹಸಿರು ಸೀರೆ, ಹಸಿರು ಬ್ಲೌಸು, ಹಾಗೆ ಬಳೆಗಳು, ಹಣ್ಣು, ಹೂವು, ಇವ 5 ಕಾಲ ಸ್ವೀಟನ್ನು ಒಯ್ದು ಆ ಹುಡುಗಿಯನ್ನು ಕೂಡಿಸ್ಬಿಟ್ಟು ಆ ಹುಡುಗಿಗೆ ಕೈಯಲ್ಲಿ ಕೊಟ್ಟು ಆರತಿಯನ್ನು ಮಾಡ್ತಿದ್ರು. ಅದು ಇರೋ ಪದ್ಧತಿನೇ ಅಷ್ಟೇ. ಆದರೆ ಇವಾಗ ಕಾಲ ತಕ್ಕಂತೆ ಕಾಲ ಜನರೇಷನ್ ಚೇಂಜ್ ಆಗಿದೆ, ಖುಷಿ ಹೆಚ್ಚಾಗ್ತಾ ಇದೆ ಜನರಿಗೆ. ಅವ್ರ ಅನುಕೂಲ ತಕ್ಕ ಹಾಗೆ ಜಾಸ್ತಿ ಒಯ್ತಾ ಇದ್ದಾರೆ. ಇವಾಗ 5 ಒಯ್ತಾರೆ, ಜಾಸ್ತಿ ಒಯ್ತಾರೆ, 2 ಒಯ್ತಾರೆ. 5 ಒಯ್ಬೇಕಾದ್ರೆ ನೀವು ಕರಿ ಮತ್ತು ನೀಲಿಯನ್ನು ಬಿಟ್ಟು ಎಲ್ಲ ಕಲರನ್ನು ತಗೊಂಡು ಹೋಗ್ಬೋದು. ಮೇನಾಗಿ ಒಂದು ಹಸಿರು ಸೀರೆ ಮತ್ತು ಅದರಲ್ಲಿ ಇರಲಿಕ್ಕೆ ಬೇಕು. ಇವಾಗ ಡ್ರೆಸ್ಸು ಕೂಡ ಒಯ್ತಾರೆ. ಮುಂಚಿನ ಕಾಲದಲ್ಲಿ ಡ್ರೆಸ್ಸು ತರ್ತಿರ್ಲಿಲ್ಲ, ಇವಾಗ ಡ್ರೆಸ್ಸು ಕೂಡ ಒಯ್ತಾರೆ. ಅವ್ರ ಸಂತೋಷ, ಅವ್ರ ಖುಷಿ. ಹಾಗಾಗಿ ಅವ್ರ ಸಂತೋಷದಲ್ಲಿ, ಅವ್ರ ಖುಷಿಯಲ್ಲಿ ನಾವು ಕೂಡ ಭಾಗಿಯಾಗೋಣ. ನಮಗೆಲ್ಲ ತಂದಿದ್ದು ಒಂದು ಸೀರೆ, ಬ್ಲೌಸ್ ಪೀಸು, ಗಾಜಿನ ಬಳೆ, ಅರಿಶಿನ, ಕುಂಕುಮ, ಕೊಬ್ಬರಿ ಬಟ್ಲ, ಅಡಿಕೆ ಎಲೆ, ಹೂವು, ಹಣ್ಣು ಇಷ್ಟು ಕೊಟ್ಟು ನಮ್ಗೆ ಆರತಿ ಮಾಡಿದ್ದಾರೆ. ಇವಾಗೆಲ್ಲ ನೋಡಿ ಜಾಸ್ತಿ ಒಯ್ದಿರ್ತಾರಲ್ವಾ, ಇವಾಗೆಲ್ಲ ಚಂದ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗ 4 ಜನರನ್ನ ಕರೀತಾರೆ. ಒಂದು ಟೇಬಲ್ ಮಾಡಿ ಎಲ್ಲ ಡೆಕೋರೇಟ್ ಮಾಡಿ ಅದ್ರ ಮೇಲೆಲ್ಲ ಜೋಡಿಸಿರ್ತಾರೆ. ಇವಾಗಿಂದ ಖುಷಿನೇ ಬೇರೆ ಬಂಧುಗಳೇ. ಆವಾಗಿಂದೇ ಬೇರೆ, ಇವಾಗಿಂದೇ ಬೇರೆ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಸೂಪರ್ ಆಗಿ ಕಾಣುತ್ತೆ. ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಕೊಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಅನುಕೂಲ ತಕ್ಕಾಗೆ ಇಷ್ಟು ಒಯ್ಬೇಕಂತಿಲ್ಲ ಬಂಧುಗಳೇ. ಅದು ಪದ್ಧತಿ ಇರೋದು ಒಂದೇ ಒಂದು ಸೀರೆ. ನಿಮ್ಗೆ ಅನುಕೂಲ ತಕ್ಕಾಗೆ ನೀವು ಎಷ್ಟು ಬೇಕಾದರೂ ಒಯ್ಬಹುದು. ನೋಡಿದ್ರಲ್ವಾ, ಈ ಹಬ್ಬಕ್ಕೆ ಆ ಹುಡುಗಿಗೆ ಏನನ್ನ ಉಡುಗೊರೆಯಾಗಿ ಕೊಡಬೇಕು ಅನ್ನೋದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾ ಇವತ್ತು ಕೊಟ್ಟಿದ್ದೀನಿ. ಆ ಉಂಡೆಗಳನ್ನು ಕೂಡ ಇವಾಗ ಅಕ್ಕಿ ಉಂಡೆಯಲ್ಲಿ ಡೆಕೋರೇಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು, ಇವಾಗ ಅಕ್ಕಿ ಉಂಡೆ ಜಾಸ್ತಿ ಜನ ಯಾರು ತಿನ್ನಲ್ಲ ಅಂದ್ಕೊಂಡು ಇವಾಗ ಏನಾಗಿದೆ, ಚೇಂಜ್ ಮಾಡಿ ಬೇಸನ್ ಉಂಡೆ, ಅಕ್ಕಿ ಉಂಡೆಯ ಬದಲಾಗಿ ಹುರುಗಡಲೆ ಇಲ್ಲ ಬೇಸನ್ ಉಂಡೆ ಕೂಡ ಒಯ್ಯಬಹುದು. ಬೇಸನ್ ಉಂಡೆ ಒಯ್ಯೋದ್ರಿಂದ ಅದರಲ್ಲಿ ನಾವು ಯಾವ ರೀತಿ ಬೇಕೋ ಆ ರೀತಿ ಡ್ರೈ ಫ್ರೂಟ್ಸನ್ನು ಡೆಕೋರೇಟ್ ಮಾಡ್ಬೋದು ಅನ್ನೋ ಉದ್ದೇಶ ಅಷ್ಟೇ ಬಂಧುಗಳೇ. ಈ ಹಬ್ಬದ ವಿಶೇಷ ಇಷ್ಟೇ. ಫಿಕ್ಸ್ ಆಗಿರುವ ಹುಡುಗಿಗೆ ಉಡುಗೊರೆಯನ್ನು ಕೊಟ್ಟು ಸ್ವೀಟನ್ನು ಕೊಟ್ಟು ಶುಭ ಹಾರೈಸಿ ಬರುವುದಷ್ಟೇ ಬಂಧುಗಳೇ. ಗೊತ್ತಾಯ್ತಲ್ವಾ ನಿಮಗೆ ಹಬ್ಬದ ವಿಶೇಷ ಏನು, ಹುಡುಗಿಗೆ ಏನು ಒಯ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ತು ಅನ್ಕೋತಾ ಇದ್ದೀನಿ. ಮತ್ತೊಮ್ಮೆ ಮಗದ ನಿಮಗೆ ಶುಭಾಶಯಗಳು. ಮುಂದೆ ಸಿಗೋಣ. ಬಾಯ್.